ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಹಾಶಿವರಾತ್ರಿಯ ಅಂಗವಾಗಿ ಸಹಸ್ರ ಜನರು ಪಾದಯಾತ್ರೆಯ ಮೂಲಕ ಸಾಗಿ ಬರ್ತಾ ಇರುವಂತಹ ಸುಂದರ ದೃಶ್ಯ ನಿಮಗೆಲ್ಲರಿಗೂ ಕೂಡ ಇದೀಗ ನಾವು ತೋರಿಸ್ತಾ ಇದ್ದೀವಿ. ಇದು ಮುಂಡಾಜೆ ಜಂಕ್ಷನ್ನಲ್ಲಿ ಈ ರಸ್ತೆಯಲ್ಲಿ ಸಾಗಿದರೆ ಧರ್ಮಸ್ಥಳಕ್ಕೆ ಹೋಗುತ್ತೆ. ಬಹಳ ವಿಶೇಷವಾಗಿ ಪಾದಯಾತ್ರೆಗಳು ಸಾಗಿ ಬರ್ತಾ ಇರುವಂತಹ ಭವ್ಯ ಸುಂದರವಾದ ದೃಶ್ಯವನ್ನು ನಾವೆಲ್ಲರೂ ಕೂಡ ಈಗ ನೋಡ್ತಾ ಇದ್ದೀರಿ. ಸಹಸ್ರ ಸಂಖ್ಯೆಯಲ್ಲಿ ಸಾಗಿ ಬರ್ತಾ ಇರುವಂಥ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದು ಬೇರೆ ಬೇರೆ ಊರುಗಳಿಂದ ಇಲ್ಲಿಗೆ ಈಗಾಗಲೇ ಆಗಮಿಸಿರುವಂಥವರು ಬಹಳಷ್ಟು ಜನ ಇಲ್ಲಿಗೆ ಬಂದಿದ್ದಾರೆ. ಅವ್ರ ಹತ್ರ ಒಂದಷ್ಟು ಜನರನ್ನ ಮಾತನಾಡಿಸಬೇಕು, ಜೊತೆಗೆ ಇಲ್ಲಿರ್ತಕ್ಕಂಥ ಕೆಲವೊಂದು ವ್ಯವಸ್ಥೆಗಳ ಬಗ್ಗೆಯೂ ಕೂಡ ಮಾತನಾಡಬೇಕು. ನಮಸ್ತೆ, ಹೇಳಿ ಸರ್. ಎಲ್ಲಿಂದ ಬಂದಿರಿ? ಬೆಂಗಳೂರು. ಎಷ್ಟು ದಿನ ಆಯ್ತು ಹೊರಟು? 3 ದಿವಸ ಆಯಿತು. 3 ದಿವಸ. 3 ದಿವಸಕ್ಕೆ ಇಲ್ಲಿ ತನಕ ಕೊಟ್ಟಿಗೆಹಾರದಿಂದ ನಡ್ಕೊಂಡು ಬರ್ತಾ ಇರೋದು. ಕೊಟ್ಟಿಗೆಹಾರದಿಂದ ತನಕ ಬಸ್ಸಲ್ಲಿ ಬಂದ? ಹೌದು. ಓಕೆ. ಇದು ಬೆಂಗಳೂರಿನ ತಂಡ ಬೆಂಗಳೂರಿನಿಂದ ಕೊಟ್ಟಿಗೆಹಾರ ತನಕ ಬಂದು ಅಲ್ಲಿಂದ ಪಾದಯಾತ್ರೆಯ ಮೂಲಕ ಸಾಗಿ ಬರ್ತಾ ಇರುವಂಥದ್ದು. ಇದೀಗ ಬಹಳಷ್ಟು ಸಂಖ್ಯೆಯಲ್ಲಿ ಸಾಗಿ ಬರ್ತಾ ಇದ್ದಾರೆ ಯಾತ್ರಾರ್ಥಿಗಳು. ಅದರ ಜೊತೆಗೆ ಇಲ್ಲಿ ಪಾದಯಾತ್ರೆಗಳಿಗೆ ಸೂಕ್ತವಾದಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ SGM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕಡೆಯಿಂದ ಇಲ್ಲಿ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅವರ ಆರೋಗ್ಯ ತಪಾಸಣೆಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನೋಡಿ, ಎಲ್ಲರೂ ಕೂಡ ಅವರವರ ಕಾಲು ನೋವಿಗೆ ಬೇಕಾದಂತಹ ಅಥವಾ ಕಾಲು ನೋವು ಶಮನಗೊಳಿಸಲಿಕ್ಕೆ ಬೇಕಾದಂತಹ ಒಂದಷ್ಟು ಕ್ರೀಮ್ಗಳನ್ನು ಹಚ್ಚಿಕೊಳ್ತಿರುವಂಥದ್ದು, ಜೊತೆಗೆ ಇಲ್ಲಿಯ ವ್ಯವಸ್ಥೆಗಳನ್ನು ಅವರು ಸದುಪಯೋಗ ಪಡಿಸ್ಕೊಳ್ತಾ ಇರುವಂಥದ್ದನ್ನೆಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಒಳಭಾಗಕ್ಕೆ ಹೋದಾಗ ಅಲ್ಲಿ ಯಾತ್ರಾರ್ಥಿಗಳು ಬಂದು ಅಲ್ಲಿ ಆ ಒಂದು ಸೌಲಭ್ಯವನ್ನು ಪಡೀತಾ ಇರುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಇಲ್ಲಿ ಒಳಭಾಗಕ್ಕೆ ಹೋದಾಗ ಅಲ್ಲಿ ಮೊದಲನೇದಾಗಿ ನೀವು ನೋಡ್ಬೋದು, ಪಾದಯಾತ್ರಿಗಳಿಗೆ ಒಂದು ಬೆಲ್ಲವನ್ನು ಇಟ್ಟಿದ್ದಾರೆ. ಈ ಬೆಲ್ಲದ ವಿಶೇಷತೆಯನ್ನು ಕೇಳಬೇಕು. ಯಾಕೆಂತಂದರೆ ಏನಕ್ಕಾಗಿ ಬೆಲ್ಲ ಇಟ್ಟಿದ್ದಾರೆ ಅಂತಂದರೆ ಏನು ಮೇಡಮ್? ಬೆಲ್ಲ ತಿಂದು ನೀರು ಕುಡಿದ್ರೆ ಇಲ್ಲಿ ಥ್ರಾಟ್ ಎಲ್ಲ ಸ್ವಲ್ಪ ಡ್ರೈ ಆಗೋದು ಇದಾಗ್ತದೆ, ಮತ್ತು ಕ್ಯಾಲ್ಸಿಯಂ ಎಲ್ಲ ಅದರಲ್ಲಿ ಅಂಶ ಇದೆ ಅನ್ನೋದು ರೀಸನಿಗೆ ಬೆಲ್ಲ ಕೊಡ್ತೇವೆ ನಾವು. ಹಾಗೆ ಇಲ್ಲಿ ತನಕ ಎಷ್ಟು ಜನ ಬಂದರು? ಇಲ್ಲಿ ತನಕ 1300 ತನಕ ನಮ್ಮ ಹತ್ರ ಬಂದ್ರು. ಇಲ್ಲಿ ಹೌದು, ಟ್ರೀಟ್ಮೆಂಟ್ ತಗೊಂಡವರು ಹೋದ್ರು. ಟ್ರೀಟ್ಮೆಂಟ್ ತಗೊಂಡವರು 1300. ಅಂದರೆ ಇವತ್ತು ಬುಧವಾರ ಸಂಜೆ 4 ಗಂಟೆ, ಬುಧವಾರ ಸಂಜೆ 5 ಗಂಟೆ ಸುಮಾರಿಗೆ 1300 ಜನ ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದಾರೆ ಅಂತ ಇಲ್ಲಿ ಡಾಕ್ಟರ್ಸ್ ಇದ್ದಾರೆ. ಮೇಡಮ್ ನಮಸ್ತೆ. ಏನು ಅವ್ರದ್ದು ಮುಖ್ಯವಾಗಿ ಏನು ತಗೊಳ್ತಿದ್ದಾರೆ? ಯಾವ ಕಾರಣಕ್ಕೆ? ಏನೆಲ್ಲ ನೋವಿದ್ದು ಅಥವಾ ಜ್ವರದ್ದು ಇಂಥದ್ದು? ಜ್ವರದು, ಶೀತದು, ಮತ್ತೆ ಕಾಲು ನೋವು, ಮತ್ತೆ ಉರಿ ಬರೋದು, ಅದಕ್ಕೆಲ್ಲ ಜಾಸ್ತಿ ತಗೋತಾರೆ ಮೆಡಿಸಿನ್ಸ್. ತಲೆನೋವು ಎಲ್ಲ. ಎಷ್ಟು ಏಜ್ನವರೆಲ್ಲ ಬರ್ತಿದ್ದಾರೆ? ಎಲ್ಲ ಏಜ್ನು ಬರ್ತಾರೆ. ಹೇಗೆ ನೀವು ಎಷ್ಟು ಟೈಮ್ ನೀವು ಶಿಫ್ಟ್ ವೈಸ್ ಮಾಡ್ಕೊಂಡಿದ್ದೀರಾ? ಹೌದು, ಬೆಳಗ್ಗೆ 8 to ನೈಟ್ 8 ತನಕ. ಮತ್ತೆ ಬೆಳಗ್ಗೆ ಆಯ್ತಾ? ಹೌದು, ಮತ್ತೆ ಬೆಳಗ್ಗೆ. ಎಷ್ಟು ದಿನ? ಇದೊಂದು 4 ದಿನ ಇತ್ತು. 4 ದಿನ. ಓಕೆ. ಇಲ್ಲಿ ಭಾಳ ವಿಶೇಷವಾಗಿ ನೋಡಿ, ಎಲ್ಲಿಂದ ಬಂದಿರಮ್ಮ? ನಾವು ಬಿಂಡಿಗ್ನವಲ್ಲೇ, ನಾಗಮಂಗಲ, ಮಂಡ್ಯ ಡಿಸ್ಟ್ರಿಕ್ಟ್. ಚೆನ್ನಾಗಿ ಬಂದೇ ಎಲ್ಲ ಸೌಕರ್ಯ ಎಲ್ಲ ಚೆನ್ನಾಗಾಯ್ತು. ನೀವೆಲ್ಲಿಂದ ಬಂದಿರಿ? ನಾವು ನಾಗಮಂಗಲದಿಂದ ಬಂದಿರಾ? ಆಯ್ತು ಬನ್ನಿ. ನೋಡಿ, ಎಲ್ಲರೂ ಕೂಡ ಇಲ್ಲಿ ಒಂದಷ್ಟು ಜನ ವಿರಾಮ ಪಡಿತಾ ಇದ್ದಾರೆ, ಒಂದಷ್ಟು ಜನ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಅವರನ್ನೆಲ್ಲರನ್ನು ಕೂಡ ಮಾತನಾಡಿಸಬೇಕು. ಎಲ್ಲಿಂದ ಬಂದಿರಮ್ಮ? ಚಂದ್ರಪಟ್ಟಣ ಸರ್. ಚಂದ್ರಪಟ್ಟಣ. ಹೌದು. ಹೇಗಾಯ್ತು ಜರ್ನಿ? ಚೆನ್ನಾಗಾಗುತ್ತೆ. ಎಲ್ಲ ಜೋಶಲ್ಲಿ ಬಂದ್ರಿ? ಹೌದು ಸರ್. ಎಷ್ಟು ದಿನ ಆಯ್ತು? ಅದೇ ಇವತ್ತಿಗೆ 4 ದಿವಸ ಸರ್. ಇವತ್ತಿಗೆ 4 ದಿನ. ಹೌದು ಸರ್. ಓಕೆ ಸರ್. ನೋಡಿ ಅಮ್ಮ, ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿಂದ ಬಂದ್ರಿ? ಒಳ್ಳೆ ನರಸೀಪುರ ಸರ್. ಒಳ್ಳೆ ನರಸೀಪುರ, ಹಾಸನ. ಹೇಗಾಯ್ತು? ಚೆನ್ನಾಗಿ ಬಂದಿದ್ದೀವಿ ಸರ್. ಚೆನ್ನಾಗಿ ಬಂದಿದ್ದೀವಿ ಸರ್. ನೀವು ಫಾಸ್ಟ್ ಬಂದ್ರ ಇನ್ನು ಹಿಂದೆ ಇದ್ದಾರ? ಫಾಸ್ಟ್ ಬಂದಿದ್ದೀವಿ, ಎಲ್ಲ ಒಂದೇ ಗ್ರೂಪಲ್ಲಿ ಬಂದಿದ್ದೀವಿ ಸರ್. ಎಲ್ಲ ಗ್ರೂಪಲ್ಲಿ ಯಾರು ಹಿಂದೆ ಮುಂದೆ ಯಾರು ಇಲ್ಲ, ಎಲ್ಲ ಒಟ್ಟಿಗೆ ಇದ್ದು ಒಟ್ಟಿಗೆ ಆರಾಮಾಗಿ ಕಾಫಿ ಟೀ ಮಾಡ್ತಾ ಇದ್ದೀವಿ. ಎಲ್ಲಿ ಕಾಫಿ ಟೀ? ಅಲ್ಲಿ. ಅವ್ರ ನೀವೇನಾದ್ರು ಅಡಿಗೆ ಮಾಡ್ತಿದ್ರಾ? ಇಲ್ಲ, ನಾವೇನು ಅಡುಗೆ ಮಾಡ್ತಾ ಇಲ್ಲ. ನೀವು ಅಡಿಗೆ ಮಾಡ್ತಿಲ್ಲ? ಓಕೆ. ನೋಡಿ, ಇಲ್ಲೆಲ್ಲರೂ ಕೂಡ ಬರ್ತಿದ್ದಾರೆ. ಸರ್, ಹೇಗಾಗ್ತದೆ ಜರ್ನಿ? ಭಾರಿ ಕಷ್ಟವಾಗಿದೆ, ಒಂದು ಖುಷಿಯೂ ಇದೆ. ಕಷ್ಟವಾಗಿದೆ, ಖುಷಿ ಇದೆ. ಅದೇನು ಕಷ್ಟವಾಗಿದೆ? ಕಾಲು ನೋವು ಆಯ್ತವ, ಕಷ್ಟ ಆಗುತ್ತೆ. ಇನ್ನು ದೇವಸ್ಥಾನಕ್ಕೆ ಹೋಯ್ತೀವಲ್ಲ, ಅದು ಖುಷಿ ಆಗುತ್ತೆ. ಕಾಲು ನೋವು ಅನ್ನೋದು ಕಷ್ಟ ಆಗಿದೆ. ಓಕೆ. ಇಲ್ಲಿ ನೋಡಿ, ವ್ಯಾಪಾರ ವಹಿವಾಟು ಕೂಡ ಭಾರಿ ಜೋರಲ್ಲಿ ನಡೀತಾ ಇದೆ. ಇಲ್ಲೀಗ ನೀವು ನೋಡ್ತಾ ಇರ್ಬೋದು, ಎಲ್ಲ ಕಾಫಿ ಟೀ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಕಾಫಿ ಟೀ, ಬೋಂಡ, ಮುಂಚಿ ಬಾಜ್ಜಿ
ಎಲ್ಲ ಕೂಡ ಮಾಡ್ತಿದ್ದಾರೆ. ಹೇಗಿದೆ ಪಾದಯಾತ್ರೆಗಳು, ಹೇಗೆ ಬರ್ತಾ ಇದ್ದಾರೆ? ಒಳ್ಳೇದಾಗ್ತದೆ. ನೀವೆಲ್ಲಿಯವರು? ನಾವು ಇಲ್ಲಿ ಲೋಕಲ್. ಹೇಗಾಗ್ತದೆ? ವ್ಯಾಪಾರ ಒಳ್ಳೇದುಂಟು, ಸರಿ ಉಂಟು, ಒಳ್ಳೇದುಂಟು. ಏನೆಲ್ಲ ಸಿಗ್ತದೆ ನಿಮ್ಮಲ್ಲಿ? ನಮಗೆ ಇಡ್ಲಿ ಸಾಂಬಾರು, ಪೂರಿ ಬಾಜಿ, ಬೋಂಡ ಬಾಜಿ. ಇಡ್ಲಿ ವಡೆ, ಪೂರಿ ಬಾಜಿ, ಅನ್ನ ಸಾಂಬಾರು ಎಲ್ಲ ಸಿಗ್ತದೆ ಅಂತ ನೋಡುವ ಇಲ್ಲಿ. ಎಸ್, ನೋಡುವ. ಎಲ್ಲಿಂದ ಬಂದ್ರಮ್ಮ? ಸರ್ ಚಿಕ್ಕಮಂಗ್ಳೂರಿಂದ. ಚಿಕ್ಕಮಂಗ್ಳೂರಿಂದ. ಸುಸ್ತಾಗಿತ್ತು? ಇಲ್ಲ ಸರ್, ಬೆಳಗ್ಗೆಯಿಂದ 60 ಕಿಲೋಮೀಟರ್ ನಡೆದಿದ್ದೀವಿ ಸರ್. ಅಷ್ಟೇನಾ? ಓ, ಏನ್ ಸರ್ ಹಿಂಗ್ ಹೇಳ್ಬಿಟ್ರಲ್ಲ, ಅದು ತುಂಬಾ ಕಮ್ಮಿನಾ ಸರ್? ಅದು ಯಾವತ್ತು ಹೊರಟಿದ್ದೀರಾ ಅಂತ ಕೇಳಿ. ಸರ್ ನಿನ್ನೆ ಬೆಳಗ್ಗೆ ಚಿಕ್ಕಮಂಗ್ಳೂರ್ ಬಿಟ್ಟಿರೋದು ಸರ್, 9 ಗಂಟೆಗೆ ಬಿಟ್ಟು. ನೀವು ತುಂಬಾ ಬಿಸಿಲಿದೆ ಸರ್. ನಮ್ ಕಡೆ ಚೆನ್ನಾಗಿದೆ, ನಿಮ್ ಕಡೆ ಬಂದ್ರೆ ಸ್ವಲ್ಪ ಜಾಸ್ತಿ ಇದೆಯಲ್ಲ. ಯಾವಾಗ ನೀವು ಧರ್ಮಸ್ಥಳಕ್ಕೆ ಯಾವಾಗ ಸರ್? ಈಗ ರೀಚ್ ಆಗ್ಬಿಡ್ತೀವಿ. ಇವತ್ತು ಹೋಗ್ತೀವಿ ಈಗ. ಇದೆ ಸರ್, ಪರವಾಗಿಲ್ಲ, ಬಿಸಿಲಿದೆ, ಜೋಶ್ ಇದೆ, ಸ್ವಲ್ಪ ಎನರ್ಜಿ ಲಾಸ್ ಆಗ್ತದೆ, ಬಟ್ ಆದ್ರೂ ಹೋಗ್ತೇವೆ ಈಗ. ಈ ಕಡೆ ಬಂದ್ರೆ ಬಟ್ ಸ್ಪಾನ್ಸರ್ಸ್ಗಳು ಕಮ್ಮಿ. ಅಲ್ಲಾದ್ರೆ ಫ್ರೀಯಾಗಿ ಹಣ್ಣುಗಳು, ಸ್ವೀಟ್ಗಳು ಎಲ್ಲ ಕೊಡ್ತಿದ್ದಾರೆ. ಇಲ್ಲಿ ಬಂದ್ರೆ ಎಲ್ಲ ದುಡ್ಡು ಕೊಟ್ಟೆ ತಗೋಬೇಕು. ಇಲ್ಲಿ ಅದೇ ಬೇಜಾರು. ಅಲ್ಲಿ ಪ್ರಸಾದ ಇದೆ ಗೊತ್ತು, ಧರ್ಮಸ್ಥಳದಲ್ಲಿ. ಹೌದು, ಜ್ಯೂಸ್ ಇದೆ ಇಲ್ಲೆಲ್ಲ. ಚನ್ನರಾಯಪಟ್ಟಣದಿಂದ ಬಂದ್ರೆ ಏನಂದ್ರೆ, ಚನ್ನರಾಯಪಟ್ಟಣದಿಂದ ಊಟ, ತಿಂಡಿ, ಕಾಫಿ, ಟೀ, ಕಲ್ಲಂಗಡಿ ಪ್ರತಿಯೊಂದು ಸಿಗುತ್ತೆ. ಈ ಕಡೆ ಸ್ವಲ್ಪ ಸ್ಪಾನ್ಸರ್ ಕಮ್ಮಿ. ಒಟ್ನಲ್ಲಿ ಮುಂದೆ ಕಡೆ ಸಿಗುತ್ತೆ. ಒಟ್ನಲ್ಲಿ ಹಾಸನ ಡಿಸ್ಟಿಕ್, ಚನ್ನರಾಯಪಟ್ಟಣ ಸೈಡ್ ಎಲ್ಲ ಸೂಪರ್. ನಮ್ದೆಲ್ಲ ಚನ್ನರಾಯಪಟ್ಟಣ. ಬಹಳ ವಿಶೇಷವಾಗಿ ಎಸ್, ನೋಡಿ ಮೇಡಮ್ ನಮಸ್ತೆ. ನಮಸ್ತೆ. ಎಲ್ಲಿಯವರು? ನಾವು ಬಾಳೆಹೊನ್ನವರು. ಹೇಗಾಯ್ತು ಜರ್ನಿ? ಸೂಪರ್ ಆಯ್ತು. ಎಷ್ಟು ದಿನ, ಎಷ್ಟು, ಯಾವಾಗ ಹೊರಟಿದ್ದು ಅಂತ ಹೊರಟಿದ್ಯಾವಾಗ? ನಿನ್ನೆ ಬೆಳಿಗ್ಗೆ. ಇಲ್ಲಿ ಬಂದ್ರಿ, ಖುಷಿ ಆಯ್ತು. ಎಷ್ಟು ಜನ ಟೀಮು? ನಾವು 68 ಜನರ ಟೀಮು ಬಾಳೆಹೊನ್ನೂರಿಂದ ಹೊರಟಿರುವಂಥದ್ದು. ನೋಡಿ, ಇದೆಲ್ಲರೂ ಕೂಡ ಈಗ ನಾವು ಮತ್ತಷ್ಟು ಜನರನ್ನು ಮಾತಾಡಿಸ್ಬೇಕು. ಇಲ್ಲೆಲ್ಲರೂ ಕೂಡ ನಮಸ್ಕಾರ. ಐಸ್ ಕ್ರೀಮಾ ಹೇಗಾಯ್ತು? ಚೆನ್ನಾಗೈತೆ. ಎಷ್ಟು ಏಜ್ ಈಗ ನಿಮಗೆ? ನಮಗೆ 60. ಐಸ್ ಕ್ರೀಮ್ ತಿಂತಿದ್ದೀರಿ? ಸುಸ್ತಾಗಿದೆಯಾ? ಯಾವರು? ದಾಬು, ಚನ್ನರಾಯಪಟ್ಟಣದಿಂದ ನೋಡಿ ಎಲ್ಲರೂ ಕೂಡ ಸಾಗಿ ಬರ್ತಾ ಇರುವಂತ ನೋಡ್ತಾ ಇದ್ದೀರಿ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ನೋವು ಅಲ್ಲಿದ್ದಾರೆ ಮತ್ತು ಖುಷಿಯಲ್ಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಧರ್ಮಸ್ಥಳವನ್ನು ತಲುಪ್ತೀವಿ ಅನ್ನೋಂಥ ಖುಷಿಯಲ್ಲಿದ್ದಾರೆ ಅಲ್ವಾ? ಎಲ್ಲಿಂದ ಬಂದಿದ್ದ? ಚನ್ನಪಟ್ಟಣ. ನೀವು ಮಾಲೆ ಹಾಕೊಂಡ್ ಬರೋದಾ? ಎಲ್ಲಿ ಮಾಲೆ ಹಾಕೋದು? ನಾವು ಊರಲ್ಲಿ ಹಾಕೋತೀವಿ, ನಮ್ಮೂರಲ್ಲಿ. ನಿಮ್ಮೂರಲ್ಲಿ ಹಾಕೋತೀರಿ? ಏನಿರುತ್ತೆ ಮಾಲೆಯಲ್ಲಿ? ಮಾಲೆ ಸ್ವಾಮಿ ಮಾಲೆ ಇರ್ತದೆ, ಸ್ವಾಮಿ ದೇವ್ರದ್ದು, ಮಂಜುನಾಥಂದು. ನಮ್ ಕಷ್ಟ ಪರಿಹಾರ ಆಗ್ಲಿ, ಏನೋ ನಮ್ದು ಒಂದು ಒಳ್ಳೇದಲ್ಲಿ ಆರೋಗ್ಯ ಆಯ್ಸ ಕೊಡ್ಲಿ ಅಂತ. ಆರೋಗ್ಯ ಆಯ್ಸ ಕೊಡ್ಲಿ, ನಮ್ಗೆ ಒಳ್ಳೇದಲ್ಲಿ, ಮಕ್ಳು ಮರಿಗೆ, ನಮ್ ಕುಟುಂಬಕ್ಕೆಲ್ಲ ಅಂತ ನಾವು ಮಾಲೆ ಹಾಕೊಂಡು ಬರ್ತೀವಿ. ಮಾಲೆ ಹಾಕೊಂಡು ಬರ್ತೀವಿ. ಓಕೆ. ನೋಡ, ಇಲ್ಲಿ ಮಕ್ಕಳಿದ್ದಾರೆ. ಅಣ್ಣ ಯಾವ ಕ್ಲಾಸು? 7th. ಎಲ್ಲಿಂದ ಬಂದಿದ್ದು? ಶಾಂತಿಗ್ರಾಮ, ಹಾಸನ. ಓಕೆ, ವೆರಿ ಗುಡ್. ನೀನ್ ಯಾವ ಕ್ಲಾಸ್ ಬಿಟ್ಟ? 3rd standard. ಎಷ್ಟು ದಿನ ರಜೆ? ಹಾಕಿ? 2 ದಿವಸ. ಈಗ ಯಾವಾಗ ಹೊರಟಿದ್ಯಾವಾಗ? ಬೆಳಿಗ್ಗೆ ಹೊರಟಿದ್ದೀನಾ? ಎಷ್ಟೊತ್ತಿ ಬೆಳಿಗ್ಗೆ? ಇಲ್ಲ, ಅಲ್ಲಿ ಶಾಂತಿಗ್ರಾಮದಲ್ಲಿ ಇಳ್ಕೊಂಡು ಬೆಳಗಿಂದ ಇಲ್ಲಿಂದ ಹೊರಟಿರಿ. ಕೊಟ್ಟಿಗೆಹಾರದಿಂದ ಬೆಳಿಗ್ಗೆ ಹೊರಟ್ರಾ? ಸರಿ. ಓಕೆ. ನೋಡಿ, ಇಲ್ಲೆಲ್ಲ ಕೊಟ್ಟಿಗೆಹಾರದಿಂದ ಹೊರಟಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಹೊರಟಂತ ತಂಡಗಳಿದಾವೆ. ಎಲ್ಲರೂ ಕೂಡ ಅಲ್ಲಲ್ಲಿ ಬಂದು ಇಲ್ಲಿ ಬಂದಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅಂತ. ಯಾವ ರೋಡಲ್ಲಿ ಹೋಗೋದು ಅಂತ ಚರ್ಚೆನಾ? ಯಾವ ರೋಡಲ್ಲಿ ಹೋಗೋದು? ಉಜಿರೆಯಿಂದ ಹೋಗೋದು, ಇಲ್ಲಿಂದ ಹೋಗೋದೇ ಗೊತ್ತಾಗ್ತಿಲ್ಲ. ಓಕೆ, ಆ ಚರ್ಚೆ ನಡೀತಾ ಇದೆ ಅಲ್ವಾ? ಎಲ್ಲಿಂದ ಹೋಗ್ಬೇಕಂತ ಈಗ? ಯಾವ ರೋಡಿಂದ? ಹೇಗಾಯ್ತು? ಎಲ್ಲಿಂದ ಬಂದ್ರಿ? ಚನ್ನರಾಯಪಟ್ಟಣ. ಹೇಗಾಯ್ತು ಜರ್ನಿ? ಸೂಪರ್ ಆಗೈತು. ಏನ್ ಮಾಡ್ಕೊಂಡ್ ಬಂದ್ರಿ ಅಲ್ಲಿಂದ? ಓಂ ನಮಃ ಶಿವಾಯ ಹೇಳ್ಕೊಂಡ್? ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡ್ ಬಂದ್ರಿ. ವೆರಿ ಗುಡ್. ಎಲ್ಲಿಂದ ಬಂದಿದ್ದು? ನಮ್ದು ಮಂಡ್ಯ. ಕಿಕ್ಕೇರಿ. ಕೇರ್ಪೇಟೆ. ಎಷ್ಟು ಜನ? ಎಷ್ಟು ಜನ ಅಂದ್ರೆ 23 ಜನ. ಹೊರಡಿ. ಮಂಡ್ಯ, ಕೇರ್ಪೇಟೆ, ಕಿಕ್ಕೇರಿ, ಹಾಸನ, ಬೆಂಗಳೂರು, ನಾಗಮಂಗಲ, ಇಲ್ಲಿಂದ ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ಇದರ ಜೊತೆಗೆ ಬಹಳಷ್ಟು ಜನ ಇಲ್ಲಿಗೆ ಬಂದು ಆ ಒಂದು ಮಂಜುನಾಥನ ದರ್ಶನ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದಿರುವಂಥ ಭಕ್ತಾದಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ನಾವು ಮಂಜುನಾಥನನ್ನು ಒಮ್ಮೆ ದರ್ಶನ ಮಾಡಬೇಕು, ಮಂಜುನಾಥನನ್ನು ನೋಡಬೇಕು ಅನ್ನುವಂಥ ತವಕದಲ್ಲಿರುವಂತಹ ಭಗವದ್ಭಕ್ತರು.
ನೋಡಿ ಬಹಳ ವಿಶೇಷವಾಗಿ ಹಲವಾರು ವರ್ಷಗಳಿಂದ ಪಾದಯಾತ್ರೆ ಮಾಡ್ತಿರೋರು ಇದ್ದಾರೆ. ಸರ್ ಎಲ್ಲಿಂದ ಬಂದ್ರಿ? ಚಲ್ಪಣ್ಣ ಚನ್ನಪಟ್ಟಣ. ಎಷ್ಟು ವರ್ಷದಿಂದ ಪಾದಯಾತ್ರೆ ಮಾಡ್ತಿದ್ದೀರಿ? 28 ವರ್ಷದಿಂದ. 28 ವರ್ಷದಿಂದ. ಹೇಗಾಗ್ತಿದೆ ಅವತ್ತಿಗೂ ಇವತ್ತಿಗೂ? ಈಗ ಬಿಸಿಲು ಸಿಗಾಬಡೆ ಸಿಕ್ಕಾಪಟ್ಟೆ ಇದೆಯಲ್ಲ. ಅವತ್ತು ಸ್ವಲ್ಪ ಕಮ್ಮಿ ಇತ್ತು, ಮಾಡ್ತಾ ಇತ್ತು. ಈಗ ಸಿಗಾಬಟ್ಟೆ ಮರ ಇಲ್ಲ, ಎಷ್ಟು ಏನಿಲ್ಲ. ದಿನ ಆಯ್ತು ಹೊರಟು? ನಾವು ಒಟ್ಟು 8 ದಿನ ಆಯ್ತು ಇವತ್ತು. 8 ದಿನ. ಓಕೆ ಓಕೆ, ಹೊರಡಿ ಹೊರಡಿ ಹೊರಡಿ. ಓಕೆ, ಇದು ನೋಡಿ ಅವರೆಲ್ಲ 28 ವರ್ಷದಿಂದ ಪಾದಯಾತ್ರೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹೇಗಾಗ್ತು ನೋಡಿ, ಎಲ್ಲ ಖುಷಿ ಖುಷಿಯಲ್ಲಿದ್ದಾರೆ. ತುಂಬಾ ಖುಷಿಲಿದೆ ಸರ್. ಯಾಕೆ? ತುಂಬಾ ಖುಷಿಲಿದ್ದೀವಿ, ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಬಂದ್ವಿ. ಹತ್ರ ಬಂತು ಅಂತ? ಇಲ್ಲ, ಅಲ್ಲಿಂದನೂ ಸ್ಟಾರ್ಟ್ ಆಗಿ ಖುಷಿಯಿಂದನೂ ಬರ್ತೀವಿ. ಏನ್ ತೊಂದ್ರೆ ಇಲ್ಲ. ಹಾಸನಿಂದಲೂ ಬಂದು ಅಷ್ಟು ದೂರದಿಂದ ತೊಂದ್ರೆ ಏನಿಲ್ಲ, ಚೆನ್ನಾಗಿದ್ದೀವಿ. ಬನ್ನಿ ಇಲ್ಲಿ ಬಿಡ. ಎಸ್, ಇಲ್ಲಿ ನೋಡಿ ಅಪ್ಪು ಪುನೀತ್ ರಾಜ್ಕುಮಾರ್ ಅವರನ್ನ ಎದೆಯಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ. ಯಾವ ಕಾರಣ? ಅಭಿಮಾನಕ್ಕೋಸ್ಕರ. ಅವ್ರ ಅಭಿಮಾನಿ, ನಾನು ಅಭಿಮಾನಿಗೋಸ್ಕರ. 3 ವರ್ಷದಿಂದ. 3 ವರ್ಷದಿಂದ. ಓಕೆ, 3 ವರ್ಷದಿಂದ ಅಪ್ಪು ಅಭಿಮಾನಿಯಾಗಿ ಹೀಗೆ ಬರ್ತಾ ಇದ್ರಿ. ಯಾವ ಕಾರಣಕ್ಕೆ? ಅಂದ್ರೆ ಏನಾದ್ರು ಹರಕೆ ಅಥವಾ ಏನಾದ್ರು ಅಂತದ್ದು ಏನಾದ್ರು? ಇಲ್ಲ, ನಮ್ಮ ಜೊತೆ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ. ಅವ್ರನ್ನ ಕರ್ಕೊಂಡು ಹೋಗುದು. ಹೌದು, ಧರ್ಮಸ್ಥಳಕ್ಕೆ ವರ್ಷ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ. ಅವ್ರಿಲ್ಲ ಈಗ? ಇಲ್ಲ, ಆ ನೋವು ನಮ್ಗಿದೆ ಅಲ್ಲ, ಅದಕ್ಕೆ ಅವ್ರ ಜೊತೆ ನಾವು ಹಂಗೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಖುಷಿ. ಹೀಗೆ ಬರ್ತೀರಾ ಅಥವಾ ಬೇರೆ ಬೇರೆ ಫೋಟೋ ಚೇಂಜ್ ಮಾಡಿ? ಬೇರೆ ಬೇರೆ ಫೋಟೋ ಚೇಂಜ್ ಮಾಡಿ. ಓಕೆ, ಏನ್ ಮಾಡ್ತೀರಾ ಆಮೇಲೆ? ಫೋಟೋ ಮನೇಲಿ ಇಟ್ಕೊಂಡಿರ್ತೀನಿ ಸರ್, ರೂಮಲ್ಲಿ ಇಟ್ಕೊಂಡಿರ್ತೀನಿ. ರೂಮಲ್ಲಿ ಇಟ್ಕೊಂಡು ಒಂದು ನೆನಪಿಗೋಸ್ಕರ ರೂಮಲ್ಲಿ ಇಟ್ಕೊಂಡಿರ್ತೀನಿ. ಅಪ್ಪು ಎಷ್ಟು ನೆನಪಾಗ್ತಾರೆ? ಬನ್ನಿ. ತುಂಬಾ ನೆನಪಾಗ್ತದೆ. ಸ್ಟೇಟಸ್ ಹಾಕ್ತಾನೆ ಅವನು, ಪ್ರತಿದಿನನೂ ಸ್ಟೇಟಸ್. ದೇವ್ರ ಫೋಟೋ ಯಾವ್ದು ಹಾಕಲ್ಲ, ಬರೀ ಅಪ್ಪುದೇ, ಆಡೆ ಆಗ್ಲಿ ಯಾವುದೇ ಆಗ್ಲಿ ಅಪ್ಪುದೇ ಹಾಕ್ತಾನೆ. ಪ್ರತಿದಿನ ಸ್ಟೇಟಸ್ ಅಲ್ಲಿ, ವಾಟ್ಸಪ್ ಸ್ಟೇಟಸ್ ಅಲ್ಲಿ ಅದಿರ್ಬೇಕು ಅಷ್ಟೇ. ಅವ್ನು 365 ದಿನನೂ ಅಪ್ಪು ಸ್ಟೇಟಸ್ ಇರ್ತೈತೆ. ಅವರೇ ನಮ್ಮ ದೇವರು, ಅವರೇ ದೇವರು. ಎಷ್ಟು ಮಿಸ್ ಮಾಡ್ಕೊತೀವಿ? ತುಂಬಾ ಮಿಸ್ ಮಾಡ್ಕೊಂತೀವಿ, ತುಂಬಾ ಅಣ್ಣ. ಅದು ಹೇಳ್ಕೊಳಕ್ಕಾಗಲ್ಲ, ನಮಗೆ ಬೇಜಾರಾಗುತ್ತೆ ಹೇಳಿದ್ರೆ. ಅದಕ್ಕೆ ಈಗ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಎಷ್ಟು ದಿನ ಆಯ್ತು? 9 ದಿನ ಆಯ್ತು. ಈಗ ನಿಮಗೆ ಇಲ್ಲೆಲ್ಲ ಬರುವಾಗ ಹಿಂಗೆ ಹಾಕೊಂಡ್ ಜನ ಅಲ್ಲಿ ಎಲ್ಲ ಸಿಕ್ಕಿದವ್ರು ಏನ್ ಹೇಳ್ತಾರೆ? ತುಂಬಾ ಖುಷಿ ಪಡ್ತಾರೆ, ಒಳ್ಳೆ ಫೋಟೋ ಇಡ್ಸ್ಕೊಂತಾರೆ. ನಿಮ್ಮ ಹೆಸರು? ಆಕಾಶ್ ಅಂತ. ಎಲ್ಲಿಂದ ಬಂದಿದ್ದು? ಬೆಂಗಳೂರಿಂದ ನಡ್ಕೊಂಡ್ ಬರ್ತಾ ಇದ್ರಿ? ಹೌದು. ಅಪ್ಪು ಫೋಟೋ ಇಟ್ಕೊಂಡು? ಹೌದು ಸರ್. ಅಪ್ಪು ಅಭಿಮಾನಿ. ಅವ್ರ ಅಪ್ಪು ಅಭಿಮಾನಿ, ನಾವು ಅಪ್ಪು ಅಭಿಮಾನಿ. ನೀವು ಅವರಿಗೆ ಸಪೋರ್ಟರ್? ನೀವು ಇಲ್ಲ, ಅವ್ರು ನಮಗ್ ಸಪೋರ್ಟರ್. ಅವ್ರು ನಿಮಗೆ ಸಪೋರ್ಟರ್. ಎಷ್ಟು ಜನ ಇದ್ದೀರಿ ಟೀಮಲ್ಲಿ? ಒಂದು 100 ಜನ. 100 ಜನದ ಟೀಮ್. ಓಕೆ, ಆಲ್ ದಿ ಬೆಸ್ಟ್ ಸರ್. ಅಪ್ಪು ಆತ್ಮಕ್ಕೆ ಚಿರಶಾಂತಿಯನ್ನ ಕೊಡ್ತಾ ನಿಮಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಇದು ವಿಶೇಷವಾದಂಥ ಒಬ್ಬ ಅತಿಥಿ, ಅಪ್ಪು ಅಭಿಮಾನಿಯಾಗಿ ಸಾಕ್ತಾ ಇರುವಂತವ್ರು. ಇದು ನಿಮಗೆ ಪಾದಯಾತ್ರೆಗಳ ಒಂದು ಕತೆ. ದಿವಾಕರ್ 𝐀𝐝 ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಮುಂಡಾಜೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013.
Contact 0824 248 1048, 0824 248 1096. Website www.mvshettycolleges.edu.in. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.